ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯ ಮಾನಂಪಾಡಿ ಗ್ರಾಮದ ಕಲತಬರಿಯಲ್ಲಿ ಬಿಲ್ಲವ ಕುಕಿಯನ್ ಕುಟುಂಬಸ್ಥರ ಮೂಲಸ್ಥಾನದಲ್ಲಿ ಸ್ವಯಂ ಶ್ರೀ ನಾಗದೇವರಿಗೆ ಹಾಲು ಮತ್ತು ಸಿಯಾಳಾಭಿಷೇಕ ನಡೆದು ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷ ಪುರುಷೋತ್ತಮ್ ಕೋಟ್ಯಾನ್ ದಂಪತಿಯ ಯಜಮಾನಿಕೆಯಲ್ಲಿ ವೇದಮೂರ್ತಿ ಗೋಪಾಲಕೃಷ್ಣ ಸಾಮಗರಿಂದ ನಾಗದರ್ಶನ ಸೇವೆ ನಡೆಯಿತು. ಕಲತಬರಿಯಲ್ಲಿ ಬಿಲ್ಲವ ಕುಕಿಯನ್ ಕುಟುಂಬಸ್ಥರ ಮೂಲಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಪುರುಷೋತ್ತಮ್ ಕೋಟ್ಯಾನ್ ಅವರು ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು. ದಿವಂಗತ ಹೆಡ್ಮಾಸ್ಟರ್ ದಿವಂಗತ MD ಮುಲ್ಕಿ ರಾಜಶೇಖರ್ನ ನೇತೃತ್ವದ ನಮ್ಮ ಬಾರಿ ನೇತೃತ್ವ ಕೆಲಸ ಮಾಡ್ತಿದ್ದ ಇಡೀ ಬೋಪ ಕಾರ್ನಾಡು ಆರು ಇನ್ನು ಪರವಡಿತ್ತಲ್ಲ ಇಡೀ ಆರು ಬೊಂಬೈ ಊರುಡು ಎತ್ತ ಈ ಈತ ಅಭಿವೃದ್ಧಿ ಕಾರಣ ಬೋಪ ಕಾರ್ನಾಡು ಎನ್ನಂದಾಜು ಪ್ರಕಾರ 1984 ಬೊಕ್ಕ ಆರು ಆಡಳಿತ ಜೊತೆ ಬೊಕ್ಕ ಭಾರಿ ಕೊಂಡೋಡು ಇಡೀ ಊರು ಕೊಂಡೋಡು ಲೆಕ್ಕ ಕೆಲಸ ಒಂದು ಕೊಂಡ ಇಡೀ ಕುಟುಂಬದ ಪೂರ ಒಟ್ಟುಗಾದು ದೆರ್ ಇಸ್ ನೋ ಎರೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಅದು ಕೊಂಡೋಡು ಆರು ಪನ್ಯ ವೇದವಾಕ್ಯದ ಲೆಕ್ಕ ಇದು ಕೂಡ ಕೆಲಸ ಮಾಡ್ತಂದಿಲ್ಲ ಇತ್ತದ ಡಬ್ಬು ಯಾರು ಪುರುಷೋತ್ತಮ ಕೋಟ್ಯಾನ್ ಅಧ್ಯಕ್ಷರಾದರು ಇವರು ಕೆಲಸ ಮಾಡ್ತಾರೆ ಮಾಧ್ಯಮ ಒಟ್ಟುಕೊಂಡು ಕೆಲಸ ಮಾಡ್ತಂದಿಲ್ಲ ಎತ್ತ ಪೂರ ಅಭಿವೃದ್ಧಿ ಕಾರಣ ಇಡೀ ಕುಟುಂಬ ದುಡ್ಡು ಕಾರಣ ಕೈ ಭಾರಿ ಮಲ್ಲ ಅರೆಗೂ ಯಾರು ಮಾತೆರ ಪರವಾದ ಕುಟುಂಬದ ಪರವಾದ ನನ್ನ ಆಯುಷ್ ಒಪ್ಪುಮುಟ್ಟಲ್ಲ ಈ ಕುಟುಂಬದ ಕೆಲಸ ಭಾರಿ ಮುರುಳುಡಾರು ಮತ್ತೊಂದು ಇಕ್ಕೇರು ನಲ್ಲ ಮಲ್ಪೆ ಬಂದಿನ ಭರವಸೆ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಪೂವಪ್ಪ ಎ ಕಾರ್ನಾಡ್ ಪತ್ನಿ ಹೇಮಲತಾ ಪೂವಪ್ಪ ಕಾರ್ನಾಡ್ ಅವರನ್ನ ಕ್ಷೇತ್ರದ ಪುರೋಹಿತರಾದ ವೇದಮೂರ್ತಿ ದೇಂದಡ್ಕ ಸುಬ್ರಹ್ಮಣ್ಯ ಭಟ್ ಮತ್ತು ಪುರುಷೋತ್ತಮ್ ಕೋಟ್ಯಾನ್ ದಂಪತಿಗಳು ಸನ್ಮಾನಿಸಿದರು. ಸಂಜೆ ಮೂಲ ಮೈಸಂದಾಯ ದೈವದ ನೇಮೋತ್ಸವ ನಡೆಯಿತು. ಬಳಿಕ ಧೂಮಾವತಿ ಬಂಟ ದೈವಗಳ ಸಿರಿಸಿಂಗಾರದ ಗಗ್ಗರ ಸೇವೆ ನಡೆಯಿತು. ಡಿಸೆಂಬರ್ 26ರಂದು ರಾತ್ರಿ ವರ್ತೆ ಪಂಜುರ್ಲಿ ದೈವಗಳ ಭಂಡಾರ ಹಿಡಿದು ನಂತರ ನೇಮೋತ್ಸವ ನಡೆಯಿತು. ಎರಡು ದಿನಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷ ರಾಜಶೇಖರ್ ಕೋಟ್ಯಾನ್, ಉಪಾಧ್ಯಕ್ಷ ಸೂರ್ಯಕಾಂತ್ ಜೆ ಸುವರ್ಣ, ಸ್ಥಳೀಯ ಬಿಲ್ಲವ ಸಂಘದ ಪದಾಧಿಕಾರಿಗಳು, ರಾಜಕೀಯ ಗಣ್ಯರು ಹಾಗೂ ಬಿಲ್ಲವ ಕುಕಿಯನ್ ಕುಟುಂಬಸ್ಥರು ಅಧಿಕ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕಿರಣ್ ಪೂಜಾರಿ ಜೊತೆ ಹೇಮರಾಜ್, ವಿ4 ನ್ಯೂಸ್, ಮುಲ್ಕಿ.